ಲೈಸೆನ್ಸ್ ಇಲ್ಲದೆ ಬೈಕ್ ಓಡಿಸುತ್ತಿದ್ದ ಬೈಕ್ ಸವಾರನೊಬ್ಬ ಪೊಲೀಸರಿಗೆ ಧಮಕಿ ಹಾಕಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಬಳಿಯಲ್ಲಿ ಬೈಕ್ ಸವಾರನೊಬ್ಬ ಲೈಸೆನ್ಸ್ ಇಲ್ಲದೆ ಬೈಕ್ನಲ್ಲಿ ಸಂಚರಿಸುತ್ತಿದ್ದ. ಈ ವೇಳೆ ಟ್ರಾಫಿಕ್ ಪೊಲೀಸರು ತಡೆದು ದಾಖಲೆ ತೋರಿಸುವಂತೆ ಕೇಳಿದ್ದಾರೆ. ಆದರೆ ಬೈಕ್ ಸವಾರನ ಬಳಿಯಲ್ಲಿ ಲೈಸೆನ್ಸ್ ಇಲ್ಲದ ಕಾರಣ ದಂಡವನ್ನು ಕಟ್ಟಲು ಹೇಳಿದ್ದಾರೆ. ಆಗ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದ ಬೈಕ್ ಸವಾರ, ನಾನು ಬರೀ 200 ರೂಪಾಯಿ ದಂಡವನ್ನು ಕಟ್ಟುತ್ತೇನೆ, ಇಲ್ಲ ಅಂದ್ರೆ ಏನ್ ಬೇಕಾದರೂ ಮಾಡಿಕೊಳ್ಳಿ ಎಂದು ಹೇಳಿದ್ದಾನೆ. ನಾನು ಹೊಸ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ 500 ರೂಪಾಯಿಂದ ಫೈನ್ ಸ್ಟಾರ್ಟ್ ಆಗ್ತದೆ ಗೊತ್ತಾ. 200 ರೂಪಾಯಿ ಆಗ್ತದೆ, 100 ರೂಪಾಯಿ ನಾವೇ ತುಂಬ್ಕೋತೀವಲ್ಲ. ನಾನು ಹೇಳ್ರಿ ನಿಮ್ಗೆ ಎದಕ್ಕಲ್ಲ ನಾನು ನೀವು ಮಾಡೋದು ರೂಲ್ಸ್ ಫಾಲೋ ಮಾಡಿ. ಎಲ್ಲ ಡಾಕ್ಯುಮೆಂಟ್ಸ್ ಪೊಲೀಸು ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀನಿ. ವೆಹಿಕಲ್ದು ನನಗೆ ಕಳ್ಸೋದು ಬೇಕಾಗಿಲ್ಲಪ್ಪ, ಬೇಕಲ್ಲ ನನಗೆ. ನಾನು ಪ್ರಶ್ನೆ ಬಂದೆ ಏನು ಮಾಡ್ತೀವಿ? ಮನೆ ಬರ್ಬೇಕು, ನಾವು ನಿನ್ನ ಡಾಕ್ಯುಮೆಂಟ್ ಇಲ್ಲೇ ಕೊಡ್ತೀನಿ. ಫೈನಲ್ ಹೆಲ್ಮೆಟ್ ಅದು ಆಲ್ರೆಡಿ